ಕೊಡಗು ನೆರೆ ಸಂತ್ರಸ್ತರಿಗೆ ಸಂಘ ಸಂಸ್ಥೆಗಳು ನೆರವಿನ ಸಹಾಯ ಹಸ್ತ ನೀಡುತ್ತಿರುವುದು ಅಭಿನಂದನೀಯ ಎಂದು ಕಟೀಲು ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಸುರೇಶ್ ಹೇಳಿದರು. ಅವರು ಶ್ರೀ ಬ್ರಹ್ಮಮುಗೇರ ಮಹಾಕಾಳಿ ದೇವಸ್ಥಾನ, ಬ್ರಹ್ಮಮುಗೇರ ತಂಗಡಿ ಸೇವಾ ಸಮಿತಿ, ಶ್ರೀ ದುರ್ಗಾಂಬಿಕಾ ಯುವತಿ ಯುವಕ ಮಂಡಲ ಗಿಡಿಗೆರೆ ಕಟೀಲು ಇದರ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಬ್ರಹ್ಮಮುಗೇರ ಮಹಾಕಾಳಿ ದೇವಸ್ಥಾನದ ಸಭಾಭವನದಲ್ಲಿ ನಡೆದ 7ನೇ ವರ್ಷದ ಮುದ್ದುಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಂಘ ಸಂಸ್ಥೆಗಳು ಧಾರ್ಮಿಕ ಆಚರಣೆ ಮತ್ತು ಸಂಸ್ಕೃತಿ ಸಂಸ್ಕಾರ ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು. ಕೃಷ್ಣ ವೇಷ ಸ್ಪರ್ಧೆಯ ಮೂಲಕ ಮಕ್ಕಳಲ್ಲಿ ಕೃಷ್ಣನನ್ನ ಕಾಣುವ ಕೆಲಸ ಮಾಡುವ ಎಂದರು. ಅಲ್ಲಿ ನಾಗರಿಕತೆ ಬೇರೆ ಬೇರೆ ಕಡೆ ಭಾರಿ ಪ್ರಾಚೀನ ನಾಗರಿಕತೆ ಈಜಿಪ್ಟ್ ಹೇಳಿರ್ಬೋದು, ಅಲ್ಲಿ ಗ್ರೀಕ್ ಅಲ್ಲಿ ರೋಮಲ್ಲಿ ಇತ್ತು, ಆ ರಾಜ್ಯಗಳ ಇಲಾಖೆಯಲ್ಲಿ ಇತ್ತು, ಈಜಿಪ್ಟ್ ಬೇರೆ ಬೇರೆ ಕಡೆ ಕೊನೆಗೆ ಲೆಕ್ಕ ಮಾಡುವಾಗ ಅಲ್ಲಿ ಅವರು ಹೇಳ್ತಾರೆ ಈಗ ಉಳಿದಂತ ಒಂದೇ ನಾಗರಿಕತೆ ಅಂದ್ರೆ ಭಾರತ ನಾಗರಿಕತೆ ಮಾತ್ರ. ಚೈನಾದ ಒಂದು ಭಾಷೆ ಮಾತ್ರ ಉಳಿದೆ, ಬೇರೆ ಎಲ್ಲವೂ ಇದೆ, ಒಂದು ಭಾಷೆ ಉಳಿದೆ. ಬೇರೆ ಎಲ್ಲವೂ ನಾಗರಿಕತೆ ಚೇಂಜ್ ಆಗಿ ಯಾಕಂದ್ರೆ ಅಲ್ಲಿ ಈಜಿಪ್ಟಿನಲ್ಲಿ ಬೇರೆ ಮುಸಲ್ಮಾನ್ ರಾಜ್ಯ ಆಗ್ತದೆ, ಮುಸ್ಲಿಂ ರಾಜ್ಯ, ಇರಾಕಿಗೆ ಅದು ಮುಸ್ಲಿಂ ರಾಜ್ಯ, ಅಲ್ಲಿ ಗ್ರೀಕ್ ಮತ್ತು ರೋಮನಿಗೆ ಅಲ್ಲಿ ಯುರೋಪಿಯನ್ಸ್ ಹೋದರು, ಅಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರಗಳು. ಆದರೆ ನಮ್ಮ ದೇಶದ ಇಂದಿನ ಸಂಸ್ಕೃತಿ, ಆ ಭಾಷೆ, ಆಚಾರ ವಿಚಾರ, ಧರ್ಮ ಈಗಲೂ ಕೂಡ ಎಲ್ಲಿ ಆ ಧರ್ಮ ಇಲ್ಲದ ಮಾತ್ರಲ್ಲ, ಅದೊಂದು ಮುಂದುವರಿದಂತ ಒಂದು ನಾಗರಿಕತೆ. ಯಾಕಂದ್ರೆ ಈ ಸುಬೇಗದಲ್ಲಿ ಆಗ್ತಿದೆ. ಯಾಕಂದ್ರೆ ಮುಲ್ಕಿ ಮೂಡಬಿದ್ರೆ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಅಭಿಲಾಷ್ ಶೆಟ್ಟಿ ಕಟೀಲು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿನ ಸಂಘ ಕಳೆದ 7 ವರ್ಷಗಳಿಂದ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಆಯೋಜಿಸುತ್ತಿದೆ. ಮುಂದಿನ ದಿನದಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯುವಂತಾಗಲಿ ಎಂದರು. ನಮ್ಮ ಕಟ್ಟದ ಕೊಡಗು ಇದ್ದಲ್ಲಿ ಬಾರಿ ಮಲ್ಲ ಒಂಜಿ ಅವಾಂತರ ನಡ್ತದೆ ಬಸ್ಸಗು ಅಥವಾ ಅಂತ ಪೂರ ಎಲ್ಲ ಬಿದ್ದರೆ ಪೂರ ಹೋಗ್ಲಿಲ್ಲ ಜನಕ್ಕೆ ಅವ್ರು ಆಸರೆ ನಂದಿಲ್ಲ ಕಾಗ್ತದೆ ಅಂಚ ನಮ್ಮ ಒಂದು ಕಿಂಚಿತ್ ಸೇವೆ ನಾಲ್ಕು ಕೋಟಿ ಮಂದಿ ನಂಚಿನ ದೃಷ್ಟಿಡ ಇಡೀ ಮುದ್ದು ಕೃಷ್ಣ ವೇಷ ಪಾದ ವಿಜೇತರಾಗಿನ ಜೋಕುಲ್ನ ನಗದು ಬಹುಮಾನ ನಾಲ್ಕು ಕೋಟಿ ನಂಚಿನ ವ್ಯವಸ್ಥೆ ಮಾಡಿದೆ. ಇದೇ ವೇಳೆ ಬಹುಮುಖ ಪ್ರತಿಭೆ ಕುಮಾರಿ ತ್ರಿಷಾ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಟೀಲು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಿರಣ್ ಕುಮಾರ್ ಶೆಟ್ಟಿ, ತುಕ್ರಾಮ್ ಸುವರ್ಣ, ಪ್ರಶಾಂತ್ ನಾಯಕ್, ಲೋಕಯ್ಯ ಸಾಲಿಯನ್ ಕೊಂಡೇಲ, ಗಣೇಶ್ ಶೆಟ್ಟಿ ಕಟೀಲು, ವಿಜಯ್ ಶೆಟ್ಟಿ ಆಚಾರಗುತ್ತು ಮೊದಲಾದವರು ಉಪಸ್ಥಿತರಿದ್ದರು. ನಿಶಾಂತ್ ಕಿಲಿಂಜೂರು, ವಿ4 ನ್ಯೂಸ್ 24/7 ಮುಲ್ಕೆ.